ಬ್ರಹ್ಮಾವರದಲ್ಲಿ ರಂಗೋತ್ಸವಕ್ಕೆ ರಂಗು ತುಂಬಿದ ಶಾಲಾ ವಿದ್ಯಾರ್ಥಿಗಳು. ಬ್ರಹ್ಮಾವರ ಮಂದಾರ ಸಾಂಸ್ಕೃತಿಕ ಹಾಗೂ ಸೇವಾ ಸಂಘಟನೆಯ 4 ದಿನದ ರಂಗೋತ್ಸವ 2023 ಕಾರ್ಯಕ್ರಮವು ಎಸ್ಎಂಎಸ್ ಕಾಲೇಜಿನ ಮಕ್ಕಳ ಮಂಟಪದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾರಿಂದ ಉದ್ಘಾಟನೆಗೊಂಡಿತು. ಕಲಾವಿದ ಅಲ್ವಿನ್ ಅಂದ್ರಾದೆ, ಉದ್ಯಮಿ ಎಸ್ ನಾರಾಯಣ್, ಕಾಲೇಜ್ ಪ್ರಾಂಶುಪಾಲ ಐವನ್ ಡೊನಾಥ್ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. 1ರಿಂದ ಪ್ರೌಢಶಾಲೆಯ 21 ವಿದ್ಯಾರ್ಥಿಗಳ 135 ನಿಮಿಷಗಳ ನಾಟಕವು ಎಳೆ ವಯಸ್ಸಿನ ಮಕ್ಕಳಲ್ಲಿ ಅತಿ ಪ್ರಬುದ್ಧತೆಯಲ್ಲಿ ಮೂಡಿಬಂತು. ವೆಂಕಟರಮಣ ಐತಾಳ್ರ ಮೂಲ ಕಥೆಯನ್ನ ನಿರ್ದೇಶಕ ಗಣೇಶ್ ಮಂದಾರ್ತಿ ಕುಂದಾಪುರ ಕನ್ನಡಕ್ಕೆ ಅನುವಾದಿಸಿ ಬಾಲ ಕಲಾವಿದರನ್ನ ಬಳಸಿ ರಂಗದಲ್ಲಿ ಪ್ರದರ್ಶನ ನೀಡುವಲ್ಲಿ ನಾಟಕೋತ್ಸವಕ್ಕೆ ರಂಗು ತರುವಲ್ಲಿ ಯಶಸ್ಸು ಕಂಡಿದ್ದಾರೆ.